ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ವಾರ್ತೆದ ವಿವರ ಸರ್ಕಾರದ ಸವಲತ್ತು ಪ್ರತಿಯೊರಿಯಗ್ಲ ತಿಕ್ಕೊಡು ಐಕ್ ಬಲಿ ಬರ್ಪುನಂಚ ಆಯರ ಬಲ್ಲಿಂದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತಿರು ಸೋಮವಾರ ಕುಡ್ಲದ ಪುರಭವನುಡು ಕುಡ್ಲ ಮಹಾನಗರ ಪಾಲಿಕೆದ ಜನಸ್ಪಂದನ ಕಾರ್ಯಕ್ರಮ ಉಂದಿಪನ ಮಲ್ತದ ಆರ್ಪಾತೆರಿಗಿರು ಕುಡ್ಲ ಮಹಾನಗರ ಪಾಲಿಕೆದ ನೆಲೆಟ್ ಪಾಲಿಕೆ ಸುತ್ತದ ಜನಕ್ಲಿನ ಜನಸ್ಪಂದನ ಸಭೆ ಸೋಮವಾರ ಕುಡ್ಲದ ಪುರಭವನೋಡು ನಡೆತಂಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಜನಸ್ಪಂದನ ಸಭೆಯನ್ನು ಉದಿಪನ ಮಲ್ತೆರು ನಳಿನ್ ಕುಮಾರ್ ಪಾತಿರ್ದು ಜನಸ್ಪಂದನ ಕಾರ್ಯಕ್ರಮ ದಿವುನ್ನವು ಎಡ್ಡೆ ವಿಚಾರ ಜನಪರವಾಯಿನ ಜನಕ್ಲಿನ ಸಮಸ್ಯೆ ಲೆಗ್ ಕಿಬಿಕೊರ್ಪನ ಕೆಲಸ ಮಲ್ತೊಂದುಲೇರು ಸರ್ಕಾರದ ಸವಲತ್ತು ಪ್ರತಿಯೊರಿಗ್ಲ ತಿಕ್ಕೊಡು ಐಕಾದ ಬಲಿ ಬರ್ಪನ ಚಾಯರ ಬಲ್ಲಿ ಸರ್ಕಾರನೇ ಬಡವನ ಕೈತಲ್ ಬರೋಡನ್ ಪಂಡಿರು ಮೇಯರ್ ಸುಧೀರ್ ಶೆಟ್ಟಿ ಗುರ್ಕಾರ್ಮೆಂಟ್ ನಡೆತಿನ ಸಭೆಟ್ಟು ಶಾಸಕರು ವೇದವ್ಯಾಸ್ ಕಾಮತ್ ಬಕ್ಕ ಡಾಕ್ಟರ್ ಭರತ್ ಶೆಟ್ಟಿ ಒತ್ತು ಮೇಯರ್ ಸುನೀತಾ ಎದುರು ಪಕ್ಷದ ನಾಯಕಿ ಪ್ರವೀಣ್ ಚಂದ್ರ ಆಳ್ವಾ ಮಹಾನಗರ ಪಾಲಿಕೆ ಸದಸ್ಯರು ತುಂಬದ ಸದಸ್ಯರು ಅಧಿಕಾರಿಗಳು ಸಭೆಟ್ಟು ಪಾಲ್ದೆತ್ತೊಂಡಿರು ಮೇಯರ್ ಸುಧೀರ್ ಶೆಟ್ಟಿ ಪಾತಿರ್ದು ಜನಕ್ಲಿನ ಸಮಸ್ಯೆಲಿನ ಸಾಧ್ಯಾಂಡ ಮುಲ್ಪನೆ ಸರಿ ಮಲ್ಪುಂಡು ಇಜ್ಜಿಂಡ 15 ದಿನ ತವಲೆ ಪರಿಹಾರ ಮಲ್ಪುಂಡು ಭರವಸೆ ಕೊರಿಯರು ಮಹಾನಗರ ಪಾಲಿಕೆ ಜನಸ್ಪಂದನೆ ಫೋನ್ ಇನ್ ಕಾರ್ಯಕ್ರಮ ಇಂಚ ಮಾತನಾಡಪಾದ ಭ್ರಷ್ಟಾಚಾರದ ಅಂತಿನ ಆಡಳಿತ ನಡಪಾರಿ ಕಾರ್ಯಕ್ರಮ ದಿವಂದಾಂದು ಮೇಯರ್ ಪಂಡಿರು 60 ವರ್ಷ ಅಂದ್ರೆ ಅವನು ಯಾರಿಗೂ ಬೇಡ ಸರಿಯಾಗಿರ್ತಕ್ಕಂಥ ಜನಸ್ಪಂದನ ಮಾಡಿದ್ರೆ ಜನರ ಸಮಸ್ಯೆಗಳನ್ನು ಆಲಿಸಿದ್ರೆ ಅವ 60 ವರ್ಷದ ನಂತರ ಅವ ಜನನಾಯಕನಾಗ್ತಾನೆ. ಹಾಗಾಗಿ ಅಧಿಕಾರಿ ವರ್ಗದವರು ಹಾಕತಕ್ಕಂಥ ಸಮಸ್ಯೆ ಇವತ್ತು ರಾಜಕಾರಣಿಗಳಿಗೆ ಆಡಳಿತ ನಡೆಸತಕ್ಕಂಥವ್ರಿಗೆ ಸಮಸ್ಯೆಗಳಾಗ್ತವೆ. ನಾವು ಹೇಳಿದ್ರೆ ಕಾನೂನು, ಅದಕ್ಕೆ ನಾನು ಯಾವತ್ತು ಹೇಳಲಿಕ್ಕಿದೆ, ಕಾನೂನು ಇದ್ರೆ ಅವ ನಮ್ಮ ಹತ್ರ ಯಾಕೆ ಬರಬೇಕು? ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಯಾಕೆ MP MLA ಹತ್ರ ಬರಬೇಕು? ನೇರ ಸರಿ ಇದ್ರೆ ಅವ ನೇರ ಹೋಗ್ತಾನೆ, ಇವನ ಹತ್ರ ಯಾಕೆ ಹೋಗ್ಬೇಕು? ಭಿಕ್ಷೆ ಬಿಡ್ಬೇಕೆ? ಲಂಚ ಕೊಟ್ಟರೆ 1 ನಿಮಿಷದಲ್ಲಿ ಆಗುತ್ತೆ ಕೆಲಸ ಕಾರ್ಯಗಳು. ಕಾರ್ಪೊರೇಷನ್ ನೋಡಿದ್ದೇನೆ, ಜಿಲ್ಲಾ ಪಂಚಾಯತ್ ನಮ್ಮ DC ಆಫೀಸ್ ನೋಡಿದ್ದೇನೆ. ನೀವು ಅದು ತಾಲೂಕು ಆಫೀಸ್ಗಳಿಗೆ ಹೋದ್ರೆ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ, ಯಾರನ್ನು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಯಾರು ಅಂತ ಹೇಳಿದ್ರೆ ಯಾವ ರಾಜಕಾರಣಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಣ ಮುಟ್ಟುವುದಿಲ್ಲ, ಯಾವುದೇ ಪಾರ್ಟಿ. ಇವತ್ತು ಅಧಿಕಾರಿಗಳು ಮಾಡ್ತಕ್ಕಂಥ ತಪ್ಪು ನಮ್ಮ ತಲೆಗೆ ಹೊರಡ್ತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ರಹಿತವಾದಂತಹ ಪಾರದರ್ಶಕವಾಗಿರತಕ್ಕಂತಹ ಆಡಳಿತವನ್ನು ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ಈ ಒಂದು ಜನಸ್ಪಂದನ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ನನ್ನಲ್ಲಿ ಹೇಳ್ಬೋದು. ನಿಮ್ಮ ಎಲ್ಲ ಸಮಸ್ಯೆ ಆಗುವ ತನಕ, ನೀವು ಹೇಳುವ ತನಕ ಪೂರ್ತಿಯಾಗಿ ನಿಮ್ಮೊಟ್ಟಿಗೆ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಯಾಚಿಸುತ್ತಾ ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಇನ್ನು ನೀವು ಮಾತಾಡ್ಲಿಕ್ಕೆ ಇದೆ, ಅರ್ಜಿ ಕೊಟ್ಟಾದ ಮೇಲೆ ನಿಮ್ಗೆ ಕೂಡ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತೇವೆ. ಕುಡ್ಲದ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಸೋಮವಾರ ಷಷ್ಠಿ ಉಚ್ಚಯದ ಬ್ರಹ್ಮತೇರು ನಡೆತಂಡು ಊರು ಪರವೂರ ಭಕ್ತರು ಪಾಲ್ದೆತ್ತೊಂದು ತಂಬಿಲ ಪಂಚಾಮೃತ ಸೇವೆ ಸೇರಿನಂಚ ಬೇತೆ ಬೇತೆ ಪರಕ್ಕೆ ಸಂದಾಯಿತ ಮಲ್ತೆರು. ಕುಡ್ಲದ ಪುದರ್ಪೊಯಿ ನಾಗಾರಾಧನೆದ ಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಷಷ್ಠಿ ಜಾತ್ರೆ ಸೋಮವಾರ ಬೊಕ್ಕ ಅಂಗಾರೆ ನಡೆತೊಂದುಂಡು. ಸೋಮವಾರ ಷಷ್ಠಿ ತೇರುಗು ಅಟ್ಟಣೆ ಆದಿತ್ತಂಡು. ಪುಲ್ಯಕಾಂಡನೆ ಬಲಿ ಉಚ್ಚಯ ಮಡಸ್ಥಾನ ಸೇವೆದ ಒಟ್ಟುಗೂ ಷಷ್ಠಿ ಉಚ್ಚಯ ಸುರುವಾಂಡು. ಊರ ಪರವೂರ ಭಕ್ತರು ತೇರು ಬೊಂಡ ಕೇದಾಯಿ ಸಂಪಾಯಿ ಪಿಂಗಾರ ಬುಳ್ಳಿ ಬಂಗಾರದ ಸೊತ್ತುಲಿನ ಪರಕೆ ಸಂದಾಯಿತ ಮಲ್ತದ ಶ್ರೀ ಸುಬ್ರಾಯ ದೇವರನ ಇಂಬು ನಟ್ಟೊಂಡಿರು. ಬೇತೆ ಬೇತೆ ನಮೂನೆದ ಪೂ ಪದ್ನಾಜಿ ಕೈಲ್ ಪರ್ಂದು ಗೆಂದಳಿ ಬೊಂಡ ಬೊಕ್ಕ ಕರಂಬು ಕಟ್ಟದ ಬ್ರಹ್ಮ ತೇರನು ಸಿಂಗಾರ ಮಲ್ತದಿಕ್ತಿರು. ಮಧ್ಯಾಹ್ನ ಅನಂತ ಪದ್ಮನಾಭ ದೇವರಿಗೂ ಷಷ್ಠಿದ ವಿಶೇಷ ಪೂಜೆ ಮಲ್ತದ ಬಲಿ ಪಿದಾಡಂಡು. ವಿಶೇಷ ಸರ್ವ ವಾದ್ಯ ಸೇವೆ ನಡಪಾಯಿರು. ದೇವರು ಬ್ರಹ್ಮತೇರು ಏರ್ತು ಪೂಜೆ ನಡತೆ ನಡೆದ ಬೊಕ್ಕ ಭಕ್ತರು ತೇರೊಯ್ತರು. ಭಕ್ತರು ವಿಶೇಷ ತಂಬಿಲ ಸೇವೆ ಬೊಕ್ಕ ಪಂಚಾಮೃತ ಅಭಿಷೇಕ ಸೇವೆ ಸಂದಾಯಿತ ಮಲ್ತದ ಪ್ರಸಾದ ದೆತ್ತೊಂಡೆರು. ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಸರರು ಕೆ ನರಸಿಂಹ ತಂತ್ರಿ, ಅನುವಂಶಿಕ ಮುಕ್ತೇಸರರು ಬೊಕ್ಕ ಪೂಜೆ ಮಲ್ಪನ ಮನೋಹರ್ ಭಟ್, ಪವಿತ್ರವಾಣಿ ಬಾಲಕೃಷ್ಣ ಕಾರಂತ ಮುಕ್ತೇಸರರು ದುಂಬುದ ಮೇಯರ್ ಭಾಸ್ಕರ ಕುಡುಪು, ಕಾರ್ಯ ತುವನ್ನಾಧಿಕಾರಿ ಪ್ರವೀಣ್, ಕಿರಣ್ ಕುಮಾರ್ ಕುಡುಪು, ಸುಜನ್ ದಾಸ್ ಕುಡುಪು, ಉದಯ್ ಕುಮಾರ್ ಕುಡುಪು, ಕೆ ಕೃಷ್ಣರಾಜ ತಂತ್ರಿ, ವಾಸುದೇವರಾವ್ ಕುಡುಪು, ಕೆ ಅರವಿಂದ ತಂತ್ರಿ ಪಾಲ್ದೆತ್ತೊಂಡಿರು.
ಬಣ್ಣಂಜೆ ಬಾಬು ಅಮೀನರು ಸೀದಾ ನಡೆನುಡಿತ ನಿಷ್ಠುರವಾದಿಂದು ಒಡಿಪುದ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ತಾಪಕ್ಯರು ಡಾಕ್ಟರ್ ಜಿ ಶಂಕರ್ ಪಂತೆರು ಒಡಿಪುದ ಬಣ್ಣಂಜೆಡು ಜನಪದ ವಿದ್ವಾಂಸರು ಬಣ್ಣಂಜೆ ಬಾಬು ಅಮೀನ್ ರೇನ 8ನೇ ವರ್ಷದ ಸಿರಿ ತುಪ್ಪೆ ಮೆಚ್ಚುಗೆದ ಲೇಸನು ಉದಿಪನ ಮಲ್ತದ ಆರ್ಪಾತಿರಿಯರು ತುಳು ಜನಪದ ವಿದ್ವಾಂಸರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಬಣ್ಣಂಜೆ ಬಾಬು ಅಮೀನ್ ರೇಗೋ 8 ವರ್ಷ ಐನ ಲೆಕ್ಕೊಡು ಅಭಿನಂದನಾ ಸಮಿತಿ ದಾನಿಲೆಟ್ಟು ಸಿರಿ ತುಪ್ಪೆ ಪನ್ಪುನ ಮೆಚ್ಚುಗೆದ ಲೇಸ್ ಐತಾರ ಒಡಿಪು ಬಣ್ಣಂಜೆದ ನಾರಾಯಣ ಗುರು ಸಭಾಭವ ನುಡು ನಡೆತಂಡು ಇಡೀ ದಿನ ನಡೆತಿನ ಲೇಸು ಕಾಂಡೆ ಉದಿಪನ ಲೇಸು ಅಟ್ಟಣೆ ಆದಿತ್ತಂಡು ಮೆಚ್ಚುಗೆದ ಸಮಿತಿ ಸಂಚಾಲಕರು ಭಾಸ್ಕರ ಸುವರ್ಣ ಎತ್ಕೊಂಡರು ಒಡಿಪುದ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಸ್ಥಾಪಕರು ಡಾಕ್ಟರ್ ಜಿ ಶಂಕರ್ ಕಾರ್ಯಕ್ರಮ ಉದ್ದೀಪನ ಮಲ್ತೆರು ಜಿ ಶಂಕರ್ ಪಾತಿರ್ದು ಬಣ್ಣಂಜೆ ಬಾಬು ಅಮೀನ್ ಸೀದಾ ನಡೆನುಡಿತ ನಿಷ್ಠುರವಾದಿ ಈ ತೊರ್ತಿಗೆ 621 ಬೂಕ್ಲಿನ ಬರೆತಿರು ಅರೆಡ್ದು ನನ್ನಲಾತ ಸಮಾಜಗು ಬೋಡಾಯಿನ ಬೇಲೆ ನಡಪಡು ಸಾಹಿತ್ಯಲು ಮುರಿದು ಬರಡಂದು ಆರೆಡ್ಡೆಪ್ಪು ಬಯಕಿಯರು ಬಾಬು ಅಮೀನ್ ಅಂದ್ಕೊಳ್ಳೆ ನನಗೂ ಒಂಥರ ಏನೋ ಒಂದು ಅವ್ರ ಬಗ್ಗೆ ಬಹಳ ಒಂದು ಅವಿನಾಭಾವ ಸಂಬಂಧ ಇದೆ. ನಾನು ಅವ್ರನ್ನ ಹತ್ತಿರದಿಂದ ನೋಡಿದ್ದೇನೆ, ಅನೇಕ ಸಲ ಅವ್ರನ್ನ ಭೇಟಿಯಾಗಿದ್ದೆ. ಬೇರೆ ಬೇರೆ ಕಾರಣದಿಂದ, ವಿಷಯನ ಇಲ್ಲಿ ಹೇಳೋದಿಲ್ಲ, ITI ಇರ್ಬೋದು, ಬೇರೆ ಬೇರೆ ನೇರ ನಿಷ್ಠುರವಾದಿ ನನ್ನ ಹಾಗೇನೆ. ನಾನು ಅವರ ಥರನೇ ಅವ್ರನ್ನ ಕಂಪೇರ್ ಮಾಡ್ಕೋತೇನೆ. ಅಂದರೆ ಏನಿರೋದು ನಾವು ನೇರವಾಗಿ ಹೇಳಿಬಿಡ್ತೀವಿ. ಆ ನಿಟ್ಟಿನಲ್ಲಿ ಅವರು ಇನ್ನೂ ಈಗಾಗಲೇ 21 ಪುಸ್ತಕ ಬರೆದಿದ್ದಾರೆ. ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು ಬರೀಲಿ, ಜನರ ಒಂದು ಕಣ್ಣು ತೆರೆಸುವ ಕೆಲಸ ಅವರಿಂದ ಆಗಲಿ. ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವೆಲ್ಲರೂ ಕೈ ಸೇರಿಸೋಣ. ಅವರಿಗೆ 100 ಕಾಲ ಆ ದೇವರುಗಳ ಅನುಗ್ರಹದಿಂದ ಬಾಳ್ಲಿ ಅಂತ ಹಾರೈಸಿ ನಾನೆರಡು ಮಾತನ್ನು ಮುಗಿಸ್ತೇನೆ. ಹಿರಿಯ ಸಾಹಿತ್ಯ ಸಂಶೋಧಕಿಯರು BM ರೋಹಿಣಿ ಕುಡುಪು ಬಣ್ಣಂಜೆ ಬಾಬು ಅಮೀನ್ ಬರೀನ ಬೂಕ್ಲಿನ ಬಿಡುಗಡೆ ಮಲ್ತೆರು. BM ರೋಹಿಣಿ ಪಾತಿರ್ದು ಗರುಡಿಲಿಡ ಉಪ್ಪುನ ಕೆಲವು ಮೂರ್ತಿಲಿಡ ಕೈಟ್ ಕನ್ನಡಿ ಪತ್ತಿನ ಶಿಲ್ಪಲುಂಡು. ಈ ಶಿಲ್ಪ ಮಾಸ್ತಿ ಶಿಲ್ಪಲು ಆದುಂಡು. ಅವು ಗರುಡಿಲಿಡ ಎಂಚ ಪತ್ತಿನೊಂದು ಪ್ರಶ್ನೆ ಮೂಡುಂಡು. ಬಣ್ಣಂಜೆದಾರು ಕೋಟಿ ಚೆನ್ನೈರು ದೈವಾರಾಧನೆ ಇಂಚ ಮಾತಾ ಸಂಗತಿಲೆನ್ನು ತಿರಿಪಾದಿರು. ನನದ ತಲೆಮಾರಗ ಒಂದಿನ ಒರಿಪವನ ಕೆಲಸ ಆವುಡೊಂದು ಪಂಡಿರು. ಈಗ ಬದಲಾಗ್ತಾ ಇದ್ದ ಪರಿಸರದಲ್ಲಿ, ಕೃಷಿ ಸಂಸ್ಥೆ ನಾಶ ಆಗ್ತಾ ಇರೋ ಪರಿಸರದಲ್ಲಿ ಇವತ್ತು ಈ ಸಂಭ್ರಮದಲ್ಲಿ ಇದೆಲ್ಲವನ್ನು ಮಾಡಿದ್ರಲ್ಲ, ಇದು ಇನ್ನು 50 ವರ್ಷದ ನಂತರ ಉಳಿದೀತ ಸರ್. ನನಗೆ ಇದೊಂದು ದೊಡ್ಡ ಒಂದು ಥರ ಸಂಭ್ರಮ ಆಗ್ತಾ ಇದೆ. ಈ ತುಳಸಿ ಕಟ್ಟೆ ಫ್ಲಾಟ್ ಸಂಸ್ಕೃತಿ ಬಂದು ತುಳಸಿ ಕಟ್ಟೆ ಎಲ್ಲಿ ಉಂಟು ಸ್ವಾಮಿ, ಆಯ್ತಾ? ಈ ಕುರಳುಗಳನ್ನು ತಂದು ಮಾಡೋದು ಇದೆಲ್ಲ ಈ ಇನ್ನೊಂದು 50 ನಮ್ಮ ಮೊಮ್ಮಕ್ಕಳ ಕಾಲದಲ್ಲಿ ಇದೆಲ್ಲ ಬಹಳ ಗೌರವದಿಂದ ನೋಡುವಂಥ ಒಂದು ಪಠ್ಯ ಆಗ್ತದೆ. ಯಾಕಂದರೆ ನೀವು ನಿಮ್ಮ ಜೀವಮಾನ ಇಡೀ ಇದಕ್ಕೋಸ್ಕರ ಕೆಲಸ ಮಾಡಿದ್ದೀರಿ. ಇದಕ್ಕೋಸ್ಕರ ಜನತಾ ಜೀವನದ ವಿಶ್ವವಿದ್ಯಾಲಯದಲ್ಲಿ ಸಿಗುವಂಥ ದೊಡ್ಡ ಪ್ರಶಸ್ತಿ ಇದು. ಇದಕ್ಕೆ ಯಾವ ಡಾಕ್ಟರೇಟು ಸಲ್ಲುವುದಿಲ್ಲ. ಇಡೀ ಜೀವಮಾನದಲ್ಲಿ ಅವರು ಬರೆದ 21 ಪುಸ್ತಕಗಳು ಇವೆ ಅಲ್ವಾ, 21 ಪುಸ್ತಕಗಳಲ್ಲಿ ಅವರು ಇಡೀ ಜೀವಮಾನದಲ್ಲಿ ಒಂದು ತುಳುನಾಡಿನ ಸಮಗ್ರ ಚಿತ್ರಣವನ್ನು ಕೊಟ್ಟಿದ್ದಾರೆ. ವಿದ್ವಾಂಸರು ಬಣ್ಣಂಜೆ ಬಾಬು ಅಮೀನ್, ಪತ್ರಕರ್ತರು ಹರೀಶ್ ಯಜಮಾಡಿ, ಮೆಚ್ಚುಗೆದ ಸಮಿತಿ ಗುರ್ಕರ್ಯರು ಜಯಕರ್ ಶೆಟ್ಟಿ ಇಂದ್ರಾಳಿ, ಕಾರ್ಯಗುರ್ಕಾರ್ಯರು ರಘುನಾಥ ಮಾಬಿಯನ್ ಪಾಲ್ದಿತೊಂಡರು. ಸುರೇಶ್ ಮೆಂಡನ್ ಸುಲ್ಮೆ ಸಂದಾಯರು, ಅರ್ಪಿತಾ ಶೆಟ್ಟಿ ಬೊಕ್ಕ ಚಂದ್ರಹಸ್ ಬಳಂಜ ಕಾರ್ಯಕ್ರಮ ಸುಧಾರ್ತೆರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಶಾಲೆ ಮಣ್ಣಗುಡ್ಡೆದ ದಶೋತ್ತರ ಶತಮಾನ ಸಂಭ್ರಮ ನಡೆತಂಡು. ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ವಿಧಾನಸಭಾ ಸ್ಪೀಕರ್ UT ಖಾದರ್ ಪಾಲ್ದೆತೊಂಡರು. ಕುಡ್ಲ ಬಡಕಾಯಿ ವಲಯದ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣ್ಣಗುಡ್ಡೆ ಎಂದಿತ್ತ 110ನೇ ವರ್ಷದ ಸಂಭ್ರಮ 2023 ಕಾರ್ಯಕ್ರಮ ಮಣ್ಣಗುಡ್ಡೆ ಕೆನರಾ ಬ್ಯಾಂಕ್ ಮೈದಾನೋಡು ನಡೆತಂಡು. ವಕೀಲರು ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿ ಪಣೌದ ಗುರ್ಕಾರ್ಯರು ಆರ್ ಪದ್ಮರಾಜ್ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಮಲ್ಲಬಿನ್ನೇರು ರಾಜ್ಯ ವಿಧಾನಸಭೆ ಸಭಾ ಗುರ್ಕಾರ್ಯರು UT ಖಾದರ್ ಫರೀದ್ ಪಾತಿರ್ದು ಶಾಲೆ ಕಲ್ಪನಾ ಜೋಕ್ಲಿನ ಅಕ್ಲಿನ ಇಲ್ಲಲ್ದಕ್ಕಲು ಸಾಹಿತ್ಯ ಸಮ್ಮೇಳನ ಬರವಗು ಹೊಂದದುಪ್ಪನ ಸಮ್ಮೇಳನಗುಲೆತ್ತೊಂದು ಪೋವಡು ಐಡ್ದು ಅಕ್ಲಿನ ಕಲ್ಪದ ಬದುಕಗ ಮಾರ್ಗದರ್ಶನ ಮಲ್ಪೊಡೊಂದು ಪಂಡಿರು. ಸೇವೆ ಅಕೇರಿ ಆಯ್ನ ಟೀಚರ್ ಲೈನ ಶ್ರೀಮತಿ ಜಾಯ್ಸ್ ಹೆನ್ಜಿಬಾ, ಜೆಸಿಂತಾ ಡಿಸೋಜಾ, ಅರುಣಕುಮಾರಿ ಬೊಕ್ಕ ವನಿತಾ ಆಳ್ವಾ ಮೊಕ್ಲಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ವರ್ಗಾಯನ ಬರೋ ಕಲ್ಪನಕ್ಲೆಗ ಮರ್ಯಾದೆ ಸಂದಾಯಿತ ಮಲ್ತೆರು. ಪರ ವಿದ್ಯಾರ್ಥಿ ಸಂಘದ ಗುರ್ಕಾರ್ಯರು ಸುರೇಶ್ ಚಂದ್ರ ಶೆಟ್ಟಿ, ಜಿಲ್ಲಾ ತರಬೇತಿ ಸಂಸ್ಥೆ ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆದ ಡಾಕ್ಟರ್ ಕಿಶೋರ್ ಕುಮಾರ್, ಹಿರಿಯ ಉಪನ್ಯಾಸಕರು ಪೀತಾಂಬರ, NMPT ದುಂಬುದ ಟ್ರಸ್ಟಿ ಸುಧಾಕರ್ ಕುಕ್ಯಾನ್, ಬರ್ಕೆ ಫ್ರೆಂಡ್ಸ್ ಮಣ್ಣಗುಡ್ಡದ ತಾಪಕ ಗುರ್ಕಾರ್ಯರು ಯಜ್ಞೇಶ್ವರ ಬರ್ಕೆ ಬೊಕ್ಕ ಮರ್ಯಾದೆ ಗುರ್ಕಾರ್ಯರು ಸುಚೀಂದ್ರ ಅಮೀನ್ ಬರ್ಕೆ, ಪರ ವಿದ್ಯಾರ್ಥಿ ಸಂಘದ ಮರ್ಯಾದೆ ಗುರ್ಕಾರ್ಯರು ವಿಶ್ವನಾಥ್ ಶೆಟ್ಟಿ, ಮುಖ್ಯ ಉಪಾಧ್ಯಾಯರು ಗಣೇಶ್ ಕುಮಾರ್, SDMC ಗುರ್ಕಾರ್ಯರು ಕಿಶೋರ್ ಪಾಲ್ದೆತೊಂಡರು. ಜೋಕ್ಲೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಮುರಿದು ಬತ್ತಂಡು.
ಅಂತ ಹೇಳಿ ಸರ್ಕಾರಿ ಶಾಲೆ ಮಂಗಳೂರು ನಗರ ಅಂತ ಹೇಳಿದ ತಕ್ಷಣ ಇದೊಂದು ಎಜುಕೇಶನ್ ಹಬ್. ಇಲ್ಲಿ ಬೇಕಾದಷ್ಟು ಶಾಲೆಗಳಿದೆ, ಶಾಲೆಗಳಿಗೆ ಇಲ್ಲಿ ಕೊರತೆ ಇಲ್ಲ. ಆದ್ರೆ ಇಲ್ಲಿ ಕೊರತೆ ಇರುವುದು ಅದಕ್ಕೆ ಕೊಡಬೇಕಾದ ಫೀಸ್ ನ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. LKG ಆಗಲಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, 7 ತನಕ ಹೋಗ್ಬೇಕಂತಾದ್ರೆ ಕೆಲವು ಲಕ್ಷಗಳು ಈ ಪ್ರೈವೇಟ್ ಶಾಲೆಯಲ್ಲಿ ಮಕ್ಕಳನ್ನು ಕಳಿಸ್ಬೇಕಾದ್ರೆ ನಮಗೆ ಬೇಕಾಗುವಂತ ಪರಿಸ್ಥಿತಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವಂತ ಈ ಒಂದು ಶಾಲೆಯನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘ, ಹಾಗೆ ಇದರ ನೆರೆಪರೆಯಲ್ಲಿ ಇರುವಂತಹ ಸಂಘ ಸಂಸ್ಥೆಗಳು, ಹಾಗೆ ಶಿಕ್ಷಕರು, ಹಾಗೆ ಪೋಷಕರು ನಿಜವಾಗ್ಲೂ ನೀವು ಮಹತ್ ಕಾರ್ಯವನ್ನು ಮಾಡ್ತಿದ್ದೀರಿ. ನಾನು ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. ನಮ್ಮ ದೇಶಕ್ಕೆ ಮತ್ತು ಸಮಾಜಕ್ಕೆ ಸ್ವತಂತ್ರ ಸಿಕ್ಕ ಮುಂಚೆ ಈ ಒಂದು ಪ್ರದೇಶದಲ್ಲಿ ಬಹುಶಃ ಈ ಒಂದು ಶೈಕ್ಷಣಿಕ ಕ್ಷೇತ್ರವನ್ನು ಪ್ರಾರಂಭ ಮಾಡುವ ಒಂದು ಇಚ್ಛೆ ಮತ್ತು ಕನಸು ಕಂಡಿದ್ರೆ ಅವತ್ತಿನ ಹಿರಿಯರು ಬಹಳ ಸ್ಪಷ್ಟವಾದ ತೀರ್ಮಾನ ಮತ್ತು ದೂರದೃಷ್ಟಿಯ ತೀರ್ಮಾನದಲ್ಲಿ ಇದ್ರು. ಅದು ಯಾವ ತೀರ್ಮಾನ ಅಂತ ಹೇಳಿದ್ರೆ, ಭವಿಷ್ಯದ ಸಮಾಜ ಮತ್ತು ಭವಿಷ್ಯದ ಮಂಗಳೂರು ನಗರ ಮತ್ತು ಜಿಲ್ಲೆ ಮತ್ತು ಕರ್ನಾಟಕ ಅತ್ಯಂತ ಅಭಿವೃದ್ಧಿಯ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಆಗಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಅವರು ಕೊಟ್ಟಂತ ಹಲವಾರು ಕೊಡುಗೆಗಳನ್ನು ನಾವು ಇವತ್ತು ನೆನಪಿಸಬೇಕಾಗ್ತದೆ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದದ್ದು ಎಲ್ಲ ವ್ಯವಸ್ಥೆ ಕೊಡುವುದೇ ಇದು ದೇಶಕ್ಕಾಗಿ ಕೊಡುವಂತ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕುಡ್ಲಾ ಕುಡಿಯಲ್ ಬೈಲ್ದ ಯೂರೋ ಕಿಡ್ಸ್ ಶಾಲೆದ ನಿಲಟ್ಟು ಶನಿವಾರ ಮಂಗಳ ಸ್ಟೇಡಿಯಂಡ್ ಹೆಲ್ತ್ ಈಸ್ ವೆಲ್ತ್ ದಿನಾಚರಣೆ ಸ್ಪೋರ್ಟ್ಸ್ ನಡಪಾದಿತ್ತರ. ರೈಫಲ್ ಶೂಟಿಂಗ್ ಯುವ ಸಾಧಕರ ಆದ್ಯ ಲಕ್ಷ್ಮಿ ಮಲ್ಲ ಬಿನ್ನೆರಾದಿತ್ತದ ಹೆಲ್ತ್ ಈಸ್ ವೆಲ್ತ್ ಡೇ ಉದಿಪನ ಮಲ್ತಿರು. ಕುಡ್ಲಾ ಕುಡಿಯಲ್ ಬೈಲ್ದ ಯೂರೋ ಕಿಡ್ಸ್ ಶಾಲೆದ ನಿಲಟ್ಟು ಶನಿವಾರ ಮಂಗಳ ಸ್ಟೇಡಿಯಂಡ್ ಹೆಲ್ತ್ ಈಸ್ ವೆಲ್ತ್ ದಿನಾಚರಣೆ ಸ್ಪೋರ್ಟ್ಸ್ ಅಟ್ಟಣೆ ಆದಿತ್ತಂಡ. ರೈಫಲ್ ಶೂಟಿಂಗ್ ಯುವ ಸಾಧಕರ ಆದ್ಯ ಲಕ್ಷ್ಮಿ ಮಲ್ಲ ಬಿನ್ನೆರಾದ್ ಪಾಲ್ಪಡೆದಿತ್ತರು. ಹೆಲ್ತ್ ಈಸ್ ವೆಲ್ತ್ ಡೇ ಉದಿಪನ ಮಲ್ತಿರು. ಗೊಬ್ಬಡು ಪಾಲ್ದೆತ್ತೊನ್ನ ಜೋಕ್ಲೆಡ್ದು ಪಥಸಂಚಲನ ನಡತಂಡು. ಪಂತ್ರೊಡು ಪಾಲ್ದೆತ್ತೊನ್ನಕ್ಲಿಗ್ ಪ್ರತಿಜ್ಞೆ ಮಲ್ಪಾಯರು. ಸುರುಕಾದ ಯೋಗ ಪ್ರದರ್ಶನ ಮಲ್ತದ 5 ಬುಕ್ಕ ಗೊಬ್ಬು ಸುರುವಾಂಡು. ಪಂತ್ರೊಡ್ಗಿಂದಿನಕ್ಲಿಗ್ ಮಲ್ಲ ಬಿನ್ನೆರಾದ್ ಆದ್ಯಲಕ್ಷ್ಮಿ ಇನಾಮ್ಲಿನ ಪಟ್ಟಿಯರು. ಆದ್ಯಲಕ್ಷ್ಮಿ ಪಾತಿರ್ದ ಶಾಲಾ ಕಾಲೇಜಿಲಿಡ ಸ್ಪೋರ್ಟ್ಸ್ ಮುಖ್ಯವಾದ ನಡತುಂಡು. ಎನ್ನ ಕೋಚ್ ಬೊಕ್ಕ ಇಲ್ಲದಕ್ಲಿನ ಪ್ರೋತ್ಸಾಹ ಬೊಕ್ಕ ಸಹಕಾರುಡು ತಾನು ಸಾಧನೆ ಮಲ್ಪರೆ ಸಾಧ್ಯಾಂಡ. ಸ್ಪೋರ್ಟ್ಸ್ ಅದಿತೊನ್ಲೆ ಓ ನಿಕ್ಲಿಗ ಮುಖ್ಯನ ಅವಿನು ಸಾಧಿಸಾವುಡು. ಜೋಕುಲು ಎಡ್ಡ ನಾಗರಿಕರಾಯರೆ ಶಿಕ್ಷಕರು ಪ್ರಯತ್ನ ಮಲ್ಪಡು ಅಂಚನೆ ಇಲ್ಲದಕ್ಲು ಉಮೇದು ಕೋರುಡು ಪಂಡಿರು. ಯೂರೋ ಕಿಡ್ಸ್ ಆಡಳಿತ ಮಂಡಳಿ ದಕ್ಲು ಪ್ರಿನ್ಸಿಪಾಲರು ಬರೋ ಕಲ್ಪನಕುಲು ಪಾಲ್ದಿತ್ತೊಂಡಿರು. Nowadays, sports is being given more prominence in school and colleges. With my parents' help and coaches' guidance, I improved my skills, got my personal weapon, shoes, jacket, and etc. And now I am a life member of Karnataka State Rifle Association. Dear children, choose the sport that you love and proceed well. Dear parents, recognize and encourage the sport your children would love to excel in. Dear teachers, you all are the wonderful people guiding us into our future and shaping us into good citizens of tomorrow. ಇಂಚಿಪ್ಪ ಕರೆದು ಪೋಯಿನ ಸಮಾಜ ಸೇವಕರು ಕಲಾ ಸಂಘಟಕರು ಕಾಪು ಲೀಲಾಧರ ಶೆಟ್ಟಿ ಬೊಕ್ಕ ವಸುಂಧರಾ ಶೆಟ್ಟಿ ಮಕ್ಕಳಿಗೂ ಸಾರ್ವಜನಿಕ ಶ್ರದ್ಧಾಂಜಲಿ ನುಡಿ ನಮನ ಸಮರ್ಪಣೆ ಸೋಮವಾರ ಕಾಪು ಬಂಟೆರ್ನ ಸಂಘದ ಅಂಗನುಡು ನಡೆತಂಡು. ಕಾಪು ಬಂಟೆರ್ನ ಸಂಘದ ಅಂಗನುಡು ನಡತಿನ ಕಾಪು ಲೀಲಾಧರ ಶೆಟ್ಟಿ ಬೊಕ್ಕ ಅರೆನ ಬುಡೆದಿನ ಸಾರ್ವಜನಿಕ ಶ್ರದ್ಧಾಂಜಲಿ ನುಡಿ ನಮನ ಸಮರ್ಪಣೆ ಕಾರ್ಯಕ್ರಮಟು ಒಡಿಪು ಅನಂತೇಶ್ವರ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ವೇದವ್ಯಾಸ ಐತಾಳ್ರ ನುಡಿ ನಮನ ಸಂದಾದ ಸರ್ವ ಜಾತಿ ಧರ್ಮದ ಕ್ಲೇಗಲ ಬೋಡಾಯಿನಾರ ಆದಿತ್ತಿನ ಲೀಲಾಧರ ಶೆಟ್ಟಿ ಬೊಕ್ಕ ಅರೆನ ಬುಡೆದಿಗ ವಿಷ್ಣು ಸಾಯುಜ್ಯ ತಿಕ್ಕಡಂದು ಪಂಡಿರು. ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಪಾತಿರ್ದು ಶ್ರದ್ಧಾಂಜಲಿ ಸಂದಾಯಿರು. ದುಮ್ಮದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾತಿರ್ದು ಲೀಲಾಧರ ಶೆಟ್ಟಿ ಬೊಕ್ಕ 6 ಮಲ್ತಿನ ಸೇವಾ ಕಾರ್ಯುಲೆನ ಏಪಲ ನೆಂಪು ದೀಪನವು ನಮ್ಮ ಮಾತಿರ್ನಲ ಕರ್ತವ್ಯ ಪಂಡಿರು.
ಒಡಿಪು ಶಾಸಕರು ಯಶ್ಪಾಲಿ ಸುವರ್ಣ, ದುಮ್ಮದ ಶಾಸಕರು ಲಾಲಾಜಿ ಆರ್ ಮೆಂಡನ್, ಮಜೂರು ಮಲ್ಲಾರ್, ಬದ್ರಿಯಾ ಜುಮ್ಮಾ ಪಳ್ಳಿದ, ಮುಕ್ರಿ ಅಬ್ದುಲ್ ರಶೀದ್ ಸಕಾಫಿ, ದಂಡತೀರ್ಥ ಸಮೂಹ ಬರೋ ಸಂಸ್ಥೆಯ ಆಡಳಿತಾಧಿಕಾರಿ ಅಲನ್ ರಾಡ್ರಿಗಸ್ ಪಾಲ್ಗೊಂಡಿರು. ಕಾಪು ಬಂಟೆರ್ನ ಸಂಘದ ಗುರ್ಕಾರರು ಕೆ ವಾಸುದೇವ ಶೆಟ್ಟಿ ಗುರ್ಕಾರ್ಮೆ ವಹಿಸಿದ್ದರು. ಲೀಲಾಧರ ಶೆಟ್ಟಿಯರ್ನ ಸಹೋದರಿಯರು ನಿರ್ಮಲಾ ವಿಠಲ್ ಶೆಟ್ಟಿ, ಗಂಗಾ ಭುಜಂಗ ಶೆಟ್ಟಿ, ವಿಠಲ ಶೆಟ್ಟಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೊಕ್ಕ ಕುಟುಂಬದಕ್ಕಳು ಸಂಘಟಕರು ಅಭಿಮಾನಿಗಳು ನುಡಿ ನಮನ ಸಮರ್ಪಣೆ ಮಲ್ತೆರು. ಇಂದು ನನಗೆ ಗೋವಿಂದ ನಿನ್ನಯ ಪಾದಾರವಿಂದವ സാധനം ശരീരം പുറത്തു പോണ്ട ഒക്കെ എനിക്കൊരു പുണ്യകർമാരെ പാപകർമ്മ ತಪ್ಪಿ ಸೇರಿದೆ ಕುಜನರ ಆರು ಸಹಾರ ವಕ್ಷಸ್ಥಲ ಕೌಸ್ತುಭ ಶ್ರಿಯಂ ಸಹಾರ ವಕ್ಷಸ್ಥಲ ಕೌಸ್ತುಭ ಶರಣರ ಗುಣವನ್ನು ಮರಣದಲ್ಲಿ ಕಾಣುತ್ತದೆ. ಮರಣಿ ಸೇರಿನ ಜನಮಂದ ಇಂಚಿನ ಏರನ್ನು ಲೆತ್ತಿಸಬಹುದಿನ ಅದು ಇನ್ನಿನಿಗುಲೇರನ್ನು ಲೆತ್ತಿಸಬಹುದಿನ ಪಂತೊಲಿಯರೇ ನಮ್ಮ ಬಂಗಪ್ಪನಾಗ ಯಾಪ ಕೆಲವು ಸಮಸ್ಯೆ ನಮ್ಮ ಕೈ ಮೀರಿದು ಹೋನಾಗ, ಕೆಲವು ಘಟನೆ ನಮ್ಮ ಕೈ ಜಾರದು ಹೋನಾಗ ನಮ್ಮ ಸ್ನೇಹಿತರಿಗೆ ನಮ್ಮ ಲಿತ್ತು ನಮ್ಮ ಪಾತ್ರರು ನಮ್ಮ ಪನೋಡು ಲೀಲನ್ನೇ ಅದು ಒಪ್ಪನ ಒಂದು ಕೋಟಿ ಹಿಂಗೆ ತಪ್ಪು ಮಾಡ್ತಿರಂದು ಯಾನು ಏನು ಅದು ಎಲ್ಲೆಕ್ಕನ ಸಾವಿರ ಮೆಕ್ಕಲಾರಿಗೆ ಧಾರ್ಮಿಕ ವಾಂಚನ ಈ ಒಂದು ಅಂಗಣ ಇಂಚಿನ ಉಂಡು 6 ದಿನ ನಿತ್ಯ ಚಟುವಟಿಕೆದ ಕೆಲಸಕಾರರು ಓಡಾಡಿನ ಒಂಜಿ ಪ್ರದೇಶ ಹಚ್ಚಿರಂಶ ಎನ್ನ ಮಟ್ಟಿಗೆ ಯಾರಿಗೆ ಭಾರಿ ಮಲ್ಲ ಗೌರವದ ವ್ಯಕ್ತಿ ಇನಿ ಅನ್ನ ಪ್ರತಿ ಒಂಜಿ ಚಟುವಟಿಕೆ ಇಲ್ಲ. ನಾನು ಶಾಸಕ ಆದ ಪ್ರಗ ಉಳಿಯಾರಿಗೊಳಿತ ದೇವಸ್ಥಾನ ಅದಿರ್ನ ಅವಸ್ಥೆ ಹಿಡಿತಂಚಿನ ಸಂದರ್ಭಗಳು ಆಯ್ತು. ಮೂಲ ಕಾರಣ ಆ ಉಪಾಧ್ಯಾಯರ ಒಟ್ಟಿಗೆ ಮೂಲ ಕಾರಣ ಶ್ವೇತ ಲೀಲಾನ್ನೇ ಖಂಡಿತವಾದ ಲೀಲಾನ್ನೇ ಒಂದು ಬಾರಿ ಒಂಜಿ ವ್ಯಕ್ತಿತ್ವದ ಮೂಲಕ ಪ್ರತಿ ಒಂದು ವ್ಯಕ್ತಿದ ಕಿಂಜ ಪ್ರಾಯದ ಕ್ಲಿಪ್ಪರು ಅರ್ನ ಹಿರಿಯರ್ನ ಕ್ಲಿಪ್ಪರ್ ಅರ್ನ ಸಮಕಾಲೀಕನಕ್ಕೆಲ್ಲ ಒಂದು ಎಡ್ಡೆ ರೀತಿಯ ಒಂದು ಮಾರ್ಗದರ್ಶನ ಮಲ್ಪಂಜ ವ್ಯಕ್ತಿತ್ವ. ಬಹುಶಃ ಇನಿ ನಮ್ಮ ಅರಿಜ್ಜೇಡಲ್ಲ ಖಂಡಿತವಾದ ನಿಜವಾದ ಶ್ರದ್ಧಾಂಜಲಿ ಹೆಚ್ಚ ಸಮರ್ಪಿಸೋ ಬಂದಾಗ ಅನ್ನ ಒಂಜಿ ಚಿಂತನೆ ಕಲ್ಪನೆ ಅವೇ ನಮ್ಮ ದುಮ್ಮದ ದಿನಾಟೆ ಅವನ್ನ ಅಳವಡಿಸಿದ ಮೂಲಕ ನಿಜವಾದ ಶ್ರದ್ಧಾಂಜಲಿ ನನಗೆ ಸಲ್ಲಿಸೆ ಮಲ್ಪಡು ಬಂದು ನನ್ನ ವಿನಂತಿ ನನಗೆ ಸಂದರ್ಭ ಮಲ್ಪೆ. ಹಿರಿಯರು ಕಿರಿಯರು ಎಲ್ಲರೂ ವಯಸ್ಕರು ಸಮೇತ ಅವರನ್ನು ಲೀಲಣ್ಣ ಅಂತ ಕರೆಯುತ್ತಾ ಇದ್ದರು ಪ್ರೀತಿಪೂರ್ವಕವಾಗಿ. ನನಗೂ ಈ ಊರಿಗೆ ಬಂದ ನಂತರ ಬಹಳ ಆತ್ಮೀಯವಾದಂತಹ ಸಂಬಂಧ ಬೆಳೆಸಿದಂತಹ ಒಂದು ವ್ಯಕ್ತಿಯಾಗಿದ್ದರು. ಹಲವಾರು ಘಟನೆಯಲ್ಲಿ ನಾವು ಹಲವಾರು ವಿಷಯಗಳನ್ನ ಒಟ್ಟಾಗಿದ್ದೆವು. ಸಾಮಾನ್ಯವಾಗಿ ನಮ್ಮ ಮಜೂರು ಮಲ್ಲಾರು ಏರಿಯಾದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಲೀಲಣ್ಣ ಹಾಗೂ ನಿರ್ಮಲ್ ಕುಮಾರ್ ಸರ್ ಅವರು ಹೆಚ್ಚಿನ ಅಂಶ ಎಲ್ಲ ಸಭೆಯಲ್ಲೂ ಒಟ್ಟಾಗ್ತಾ ಇದ್ದೆವು. ನಮ್ಮ ಊರಿನಲ್ಲಿ ಒಂದು ಅರ್ಥದಲ್ಲಿ ಸೌಹಾರ್ದತೆ ಬೆಳೆಸಲಿಗೋಸ್ಕರ ಬಹಳವಾಗಿ ಕೊಡುಗೆಯನ್ನು ಕೊಟ್ಟವರೆಂದರೂ ತಪ್ಪಾಗದು. ಶ್ರದ್ಧಾಂಜಲಿ ಸಭೆಯನ್ನು ಹುಟ್ಟಿನ ಮನುಷ್ಯ ಸೈಯೋಡೆ ಆಂಡ ಆದರ್ಶ ಸತ್ಯ ನಿಷ್ಠೆ ಧರ್ಮದ ಬಗೆಟ್ ಪಾತಿರ್ನಕ್ಲು ಅವಿನ ಪಾಲನೆ ಮಲ್ತದ ಬದುಕಂಡ ನಾರಾಯಣ ಗುರುಕುಲಿನ ಸಂದೇಶಗೂ ಬಿಲೆ ಕುರ್ನ ಚಾಪಣೊಂದು ಹಿರಿಯ ಜನಪದ ವಿದ್ವಾಂಸರು ಬಣ್ಣಂಜೆ ಬಾಬು ಅಮೀನ್ ಪಂತೆರು ಒಡಿಪು ಜಿಲ್ಲೆದ ಬಣ್ಣಂಜೆಡು ನಡಪಾಯಿನ ಅರೆನ 8ನೇ ವರ್ಷದ ಮೆಚ್ಚುಗೆದ ಲೇಸು ಸಿರಿತುಪ್ಪೆ ಕಾರ್ಯಕ್ರಮಟ್ಟು ಆರ್ಪಾತಿರಿಯರು. ಹಿರಿಯ ಜನಪದ ವಿದ್ವಾಂಸರು ಸಮಾಜ ಸೇವಕರು ಬಣ್ಣಂಜೆ ಬಾಬು ಅಮೀನ್ ರೇನ 8ನೇ ವರ್ಷದ ಮೆಚ್ಚುಗೆದ ಲೇಸು ಸಿರಿತುಪ್ಪೆ ಕಾರ್ಯಕ್ರಮ ಇತರ ಒಡಿಪು ಬಣ್ಣಂಜದ ನಾರಾಯಣಗುರು ಆಡಿಟೋರಿಯಂ ಇಡೀ ದಿನ ನಡೆತದ ಬಯ್ಯಗ್ ಅಕೇರಿಯಾಂಡ್ ಮುಗಿತಲ ಲೇಸುಡು ಸಂಘಟನಾ ಕಾರ್ಯಂತರು ದಯಾನಂದ ಕರ್ಕೆರ ಉಗ್ಗಿಲ್ ಬುಟ್ಟು ಎದ್ಕೊಂಡರು. ವಿಶ್ರಾಂತ ಕುಲಪತಿ ಸಾಹಿತಿ ವಿದ್ವಾಂಸರು ಡಾಕ್ಟರ್ ಕೆ ಚಿನ್ನಪ್ಪ ಗೌಡ್ರು, ಜನಪದ ವಿದ್ವಾಂಸರು ಡಾಕ್ಟರ್ YN ಶೆಟ್ಟಿ ಬೊಕ್ಕ ಬಿನ್ನಿ ರೀತದ ಬಾಬು ಅಮೀನ್ ರೇನ 8ನೇ ವರ್ಷದ ಬೊಕ್ಕಾರಿನ ಸಾಧನೆಗೆ ಮೆಚ್ಚುಗೆದ ಸಮ್ಮಾನದ ಮರ್ಯಾದೆ ಮಲ್ತಿರು. ಪಣ್ಣಂಜೆ ಬಾಬು ಅಮೀನ್ರು ಬರೀನ ಬೂಕ್ಲೆನ ತ್ರಾಸಗ ಪಾಡ್ದು ಅಬೇಟಾರಿಗ ಅಕ್ಷರ ಸುಲಭರ ನಡಪಾಯಿರು. ತಾರಿದ ಒಲಿಟ ತಮ್ಮನ ದೋಲೆ ಬರೆದು ಸಮರ್ಪಣೆ ಮಲ್ತಿರು. ಅಮೀನ್ರೆಗು ಜೋಳಿಗೆದ ಚೀಲ ಕುರ್ದು ತರಿಕ ಪೇಟದೀದ ಅರಿನ ಬೊಡೆದಿ ಇಂದಿರಾ ಬಣ್ಣಂಜರೆಗ್ ಮಂಜಲು ಕುಂಕುಮ ಪಾಡ್ದು ಮಲ್ಲಿಗೆ ಪೂ ಮುಡಿತದು ಇರುವೆರೆಗ್ಲ ಮಾಲೆ ಪಾಡ್ದು
ಆಳೆತ್ತರದ ನೆಂಪದ ಕಾಣಿಕೆ ಕೊರ್ದು ಆರತಿ ಪತದ ದೇಸೆ ಪಾಡ್ದು ಮರ್ಯಾದಿ ಸಂದಾಯ್ತ ಮಲ್ತೆರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಪಣವದ ಗುರ್ಕಾರಿರಾರ್ ಪದ್ಮರಾಜ್ ಪಡಿಮಂಚದ ಮಿತ್ತ ದೀತಿನ ಕುರಾಲ್ದ ರಾಶಿಡ್ದು ಸಿರಿ ಕುರಾಲ್ ಮೆಚ್ಚುಗೆದ ಗ್ರಂಥ ಎತ್ತದು ಲೋಕಾರ್ಪಣೆ ಮಲ್ತೆರು. ಬಾಬು ಅಮೀನ್ ಸೊಲ್ಮೆಸಂದಾದ ಪಾತೆರ್ದು ಆದರ್ಶ ಸತ್ಯನಿಷ್ಠೆ ಧರ್ಮದ ಬಗೆಟ್ಟು ಭಾಷಣ ಮಲ್ಪನಕುಲು ನಿಜ ಬದುಕಡು ಅವಿನ ಪಾಲನೆ ಮಲ್ತೊಂದು ಬಾಕಿದಗಳಿಗೆ ಮಾದರಿಯಾದ ಬದುಕಂಡ ನಾರಿನ ಗುರುಕ್ಲಿನ ಸಂದೇಶಗೂ ಬಿಲೆ ಕೊರ್ನಂಚ ಆಪುಣಂದು ಪಂಡಿರು. ಯಾನ್ ಏರೇನು ಪುಗರೋಡು ನಗೆ ಎದುರು ಕುದೊಂದಿರು ಡಾಕ್ಟರ್ ಗಣನಾಥ ಎಕ್ಕಾರ್ ಅದನ್ನ ಗುರ್ಕಾರ್ ಮಾಡಿ ಎನ್ನ 22 ಪುಸ್ತಕ ಇರುವ ಪುಸ್ತಕಗೂ ಆರೇ ಮುನ್ನುಡಿ ಬರೀತೀನಿ ಆರೇ ಬೆನ್ನುಡಿ ಬರೀತೀನಿ. ಅದನ್ನ ಆದೇಶ ಪ್ರಕಾರವಾದ ಬನ್ನಂಜ ಬಾಬುವಿನ ಸುಮಾರು 14 ವರ್ಷಗಳು ಬನ್ನಂಜ ಬಾಬುವಿನ ಪ್ರಶಸ್ತಿಲ ಕೊಡೊಂದಿಲ್ಲ ನಮ್ಮ 2 ಜನಕ್ಕೂ ಒರಿ ಜಾನಪದ ವಿದ್ವಾಂಸ ಒರಿ ಜಾನಪದ ಕಲಾವಿದ ಪ್ರಗತಿಪರ ಕೆಲಸನಿಗೆ ಬೆತ್ತಲ ಮಲ್ಪೆರಜ್ಜಿ ಒಂದು ಜಾತ್ಯತೀತವಾಯಿತಿತ್ತಿನ ವ್ಯವಸ್ಥೆ ನಾರಾಯಣ ಗುರು ಪಂತಿನ್ಲವೇ ಒಂದೇ ಜಾತಿ ಒಂದೇ ಧರ್ಮ ಒಬ್ಬರೇ ದೇವರು ಇತೆ ಈತು ಪೊರ್ಲುಡು ಈತು ಜನ ಬರ್ತಾರೆ ಏನಂತೂದು ಬೈದಿನಿಂದ್ಯಾನ ಎಣ್ಣೂಜಿ ದಯಗನ್ನಾಗ ಈ ಸಮಿತಿಡು ಮಲ್ಲ ಒಂಜಿ ಪವರ್ ಶಕ್ತಿ ಉಂಡು ಈ ಸಮಿತಿದ ದೆಸೆಟಿ ಈತು ಜನ ಬೈದರು. ಡಾಕ್ಟರ್ ಕೆ ಚಿನ್ನಪ್ಪ ಗೌಡ್ರು ಪಾತಿರ್ದು ಬಾಬು ಅಮೀನ್ ಒಟ್ಟು ಮಲ್ತ ಕುರ್ನ ಸಾಹಿತ್ಯಲಗ ಬಿಲೆ ಕಟ್ಟರೆ ಸಾಧ್ಯಜಿ 6 ಜನಪದ ಅಧ್ಯಯನ ಬೀರೆ ಜನಪದ ಕಲಾವಿದರೆ ಜನಪದ ಬದುಕುಗ ನಿಜವಾಯಿನ ಒಡೆಯರೆಂದು ಪಂಡಿರು. ಬಹುಶಃ ಜಾನಪದ ಅಧ್ಯಯನಕ್ಕೆ ಬನ್ನಂಜೆ ಬಾಬು ಅಮೀನ್ ಅವರು ಕೊಟ್ಟಿರುವ ಈ ಪ್ರಾದೇಶಿಕ ಸಂಸ್ಕೃತಿ ಅಧ್ಯಯನ ಮಾದರಿ ಬಹಳ ವಿಶಿಷ್ಟವಾದದ್ದು. ಅದಕ್ಕಾಗಿ ನಾನು ಒಬ್ಬ ಜನಪದ ಸಂಸ್ಕೃತಿಯ ವಿದ್ಯಾರ್ಥಿಯಾಗಿ ಅವರನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅವರು ಸಂಗ್ರಹಿಸಿಕೊಟ್ಟಿರುವ ಮಾಹಿತಿ ಇದೆಯಲ್ಲ, ಅಕ್ಕರ ಸಾಮಗ್ರಿ ಇದೆಯಲ್ಲ, ಇದರ ಬೆಲೆ ಇನ್ನು ಎಷ್ಟು ಕಾಲ ಆದರೂ ಕೂಡ ಒಂದು ಸಂಸ್ಕೃತಿ ಅಧಿಕೃತ ಒಡೆಯನಾದರೆ ಮಾತ್ರ ಸಾಧ್ಯ. ಅದು ಅಂದರೆ ಅವರ ಆಲೋಚನೆ ಒಂದು ಸಂಸ್ಕೃತಿಯ ಭಾಗವಾಗಿ ಇರುವುದರಿಂದ ಇದು ಅವರಿಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಡೀ ಇವರ ಬರವಣಿಗೆಯ ಬಹಳ ದೊಡ್ಡ ಶಕ್ತಿ ಯಾವುದು ಅಂತಂದರೆ ಬಹಳ ದೊಡ್ಡ ಅದರ ಪಾಸಿಟಿವ್ ಅದರ ಆಯಾಮ ಯಾವುದು ಅಂತಂದರೆ ಅವರು ಸಂಗ್ರಹಿಸಿಕೊಟ್ಟಿರುವ ಆಕಾರ ಸಾಮಗ್ರಿ ಸೋರ್ಸ್. ಹಿರಿಯ ಪತ್ರಕರ್ತರು ದಿನೇಶ್ ಅಮೀನ್ ಮಟ್ಟು ಪಾತಿರ್ದು ಅಮೀನರು ವಿಶ್ವವಿದ್ಯಾನಿಲಯಡು ಕೆಲಸ ಮಲ್ತಿನಾರ 10 ಜನಕ್ಲೆನ ನಡುಟು ಕೆಲಸ ಮಲ್ತಿನಾರ 6 ಬರಿನ ಸಾಧಕ ಬೂಕ್ಲೆಗ್ ಡಾಕ್ಟರೇಟ್ ತಿಕ್ಕೊಡಿತನು. ಈ ಕಾರ್ಯಕ್ರಮ ಪದ್ಮಶ್ರೀ ಪ್ರಶಸ್ತಿಡ್ಲ ಮಿತ್ತದ ಗೌರವ ಅರ್ಪಣೆ ಪಂಡಿರು. ಬಾರಿ ಅಪರೂಪದ ಒಂದು ಸನ್ನಿವೇಶ ತುಳುನಾಡು ದಾದ ಪಂಡ ಇನಿ ಈ ಸಭಾಂಗಣುಡು ಬಣದೆಂಗೆ ತೋಜಿ ಒಂದು ಬನ್ನಂಜೆ ಬಾಬು ಅಮೀನ್ರ ಆಶಯದಾದೊಂದು ಐಕ್ ಬಾರಿ ಪೂರಕವಾಯಿನ ಒಂಜಿ ಬಾರಿ ಮಲ್ಲ ಒಂಜಿ ಇನಾಮು ಪಂದ್ಯಾನಿನ್ನುವೆ ಸಿರಿತುಪ್ಪೆ ಬಹುಶಃ ನೆಡ್ದು ಅರ್ಥಪೂರ್ಣವಾಯಿನ ಒಂಜಿ ಬಿರುದಾವಳಿ ಯಾನ್ ಪನ್ಪಿನಿ ಇರ್ನ ವಾ ಡಾಕ್ಟರೇಟ್ಲ ವಾ ಪದ್ಮ ಪ್ರಶಸ್ತಿಲ ಮೀರಿನ ಒಂಜಿ ಮಲ್ಲ ಬಿರುದಾವಳಿ ಪಂಡ ಸಿರಿತುಪ್ಪೆ ಬನ್ನಂಜ ಬಾಬು ಅಮೀನ್ ದಾದ ಪಂಡ ಒಂಜಿ ಸಿರಿತುಪ್ಪೆ ಇನಿ ನಂಗೆ ಸಿರಿತುಪ್ಪೆ ತೋಜುಂಡು ಬನ್ನಂಜ ಬಾಬು ಅಮೀನ್ ತೋಜುವೆರು ಅಣ್ಣ ಸಿರಿತುಪ್ಪದ ಉಲೈತಿನ ಒಂಜಿ ಬಾರ್ಡ್ಲ ಅರ್ನ ಬೆಗರ್ದ ಅರ್ನ ನೆತ್ತೆರ್ದ ಪಸೆ ಉಂಡು ಪನ್ಪಿನ ನಮ್ಮದ ಬರ. ಅಭಿನಂದನಾ ಸಮಿತಿದ ಗುರ್ಕಾರ್ಯರು ಜಯಕರ್ ಶೆಟ್ಟಿ ಇಂದ್ರಾಳಿ, ಬೊಂಬಾಯಿ ಉದ್ಯಮಿ ಮೇಣಳ ಗುತ್ತು ಕಿಶನ್ ಜೆ ಶೆಟ್ಟಿ, ಬಣ್ಣಂಜೆ ಬಿಲ್ಲವ ಸೇವಾ ಸಂಘದ ಗುರ್ಕಾರ್ಯರು ಮಾಧವ ಬಣ್ಣಂಜೆ, ಸಮಿತಿದ ಕಾರ್ಯ ಗುರ್ಕಾರ್ಯರು ರಘುನಾಥ ಮಾಬಿಯನ್, ಮಹೇಶ್ ಎಸ್ ಸುವರ್ಣ ಬೋಳೂರು ಪಾಲ್ದೆತ್ತೊಂಡರು. ಕಾರ್ಯಂತೆರು ಪಾಂಡುಕೋಟೆ ಅನ್ಸಲ್ಮಿಸಂದಾಯರು. ಚಂದ್ರಹಾಸ ಬಳಂಜ ಬಕಾರ್ಪಿತಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕುಡ್ಲಾ ವಿಜಯ್ ಕಾಪಿಕಾಡದ ದೈವರಾಜ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನ ಜೀರ್ಣೋದ್ಧಾರ ಆದ ಪೇರಪ್ಪ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾಯಿನ ಲೆಕ್ಕುಡು ಶನಿವಾರ ರಾತ್ರಿ ಬಬ್ಬುಸ್ವಾಮಿ ಬೊಕ್ಕ ತನ್ನಿ ಮಾಡಿಗ ದೈವಲೆಗ್ ನೇಮ ಕೊರಿಯರು. ತುಳುನಾಡ ಒಂಜಿ ಕುಂದುಸಾರ ದೈವಲೆಡು ಒರಿ ಮಾಮಲ್ಲ ಕಾರ್ಣಿಕದ ಶಕ್ತಿ ಕೊಚ್ಚೂರ ಮಾಲ್ದಿನ ಮಗೆ ಬಬ್ಬುಸ್ವಾಮಿ ಬಾಲೆ ಪ್ರಾಯಡೆ ಮಾಯ್ಕಾರ್ಯ ಆದಿತ್ತಿನ ಬಬ್ಬುಸ್ವಾಮಿನ ಕೋಟದ ಬಬ್ಬು ಕೋಡಿದ ಬಬ್ಬು ಕೋರ್ದಬ್ಬು ಇಂಚ ಬೇತೆ ಬೇತೆ ಪುದರ್ಲಿಡು ನಮ್ಮೊಂದು ಬೈದೆರು. ಕುಡ್ಲಾ ಬಿಜಯ್ ಕಾಪಿಕಾಡ್ದ ದೈವರಾಜ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನ ಜೀರ್ಣೋದ್ಧಾರ ಆದ ಪೇರಪ್ಪ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾಯಿನ ಲೆಕ್ಕುಡು ಶನಿವಾರ ರಾತ್ರಿ ಬಬ್ಬುಸ್ವಾಮಿ ಬೊಕ್ಕ ತನ್ನಿ ಮಾಡಿಗನ ನೇಮ ಅಟ್ಟಣೆ ಆದಿತ್ತನು. ಬಬ್ಬುಸ್ವಾಮಿನ ಗಗ್ಗರ
ತೆಚ್ಚಿ ನೇಮ ದೈವದ ಪಲ್ಲೆಂಕಿ ಬಲಿ ಬಬ್ಬುಸ್ವಾಮಿ ತನ್ನಿಮಾಣಿಗ ದೈವಲಿನ ಪೂಜಾರಿ ದರ್ಶನ ಅಕ್ಕೇರಿಗ ಅಣಿಕಟ್ಟದ ನೇಮ ನಡೆತಂಡು ಊರು ಪರ ಊರ ದೈವ ಭಕ್ತಿರು ಪಾಕ ಜನ ಈ ಪೊರ್ತುಡಿತದ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾಣಿಕ ದೈವಲಿನ ನೇಮ ತೂದು ಕರಿಗಂಧ ಪುರ್ಸದ ದಿತ್ತೊಂಡೇರು. ದೇವಸ್ಥಾನದ ಗುರ್ಕಾರ್ಯರು ರಾಜೇಂದ್ರ ಕಿರೋಡಿಯನ್, ಆಡಳಿತ ಸಮಿತಿ ಮರ್ಯಾದೆ ಗುರ್ಕಾರ್ಯರು ರಜನೀಶ್ ಕಾಪಿಕಾಡ್, ತಂಬಿಲ ಕರಿಪುನ ಉಮಾನಾಥ್, ನಿತ್ಯಾನಂದ, ಪುರುಷೋತ್ತಮ, ಅವಿನಾಶ್, ರಾಜೇಶ್, ಪ್ರಧಾನ ಕಾರ್ಯಂತರ ಅರುಣ್ ಕಾಪಿಕಾಡ್, ಪಣವದ ಗುರ್ಕಾರ್ಯರು ಅನಿಲ್ ಕುಮಾರ್ ಬೊಕ್ಕ ಮಾತ ಪದಾಧಿಕಾರಿಗಳು ಸದಸ್ಯರು, ಜೀರ್ಣೋದ್ಧಾರ ಸಮಿತಿಯ ಗುರ್ಕಾರ್ಯರು ದುಮ್ಮದ ಮೇಯರ್ ಶಶಿಧರ್ ಶೆಟ್ಟಿ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು. ಅಂತ ಬಂಡಲ ಇಲ್ಲಿ ಗ್ರಾಮೀಣ ಗೊತ್ತು ಮಾಗಡ ಬರ್ಕೆ ಒತ್ತು ಗೊತ್ತು ಸರಿಯಾಗಿ ನೂರು ಇಲ್ಲಿ ಒಂಜಿರಾಜ 500,000 ರೂಪಾಯಿ ಎತ್ತುಕೊಂಡಾನೆ ಗೊತ್ತುಡು ನೂದಲ ಗೊತ್ತರ. ಬೇದ್ರದ ಒಂಟಿಕಟ್ಟೆ ಕಡಲಕೆರೆ ನಿಸರ್ಗಧಾಮಡು ಶಾಸಕಿ ಉಮಾನಾಥ ಕೋಟ್ಯಾನ್ ಸಾರಥ್ಯಡು ನಡತಿನ 21ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸೋಮವಾರ ರಾತ್ರಿ ಅಕ್ಕೇರಿಯಾಡು ಒಟ್ಟು 270 ಜೋಡೆರುಕುಲು ಪಂತುಡು ಪಾಲ್ದೆತ್ತೊಂಡ. ಶಾಸಕಿ ಉಮಾನಾಥ್ ಕೋಟ್ಯಾನ್ ಸಾರಥ್ಯಡು ಬೆದ್ರದ ಒಂಟಿಕಟ್ಟೆ ಕಡಲಕರೆ ನಿಸರ್ಗಧಾಮಡು ನಡತಿನ 21ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಐತಾರ ಕಾಂಡ ಶುರುವಾದ ಸೋಮವಾರ ರಾತ್ರಿ ಮುಗಿತಲಾಂಡ್. ಕನೆಪಲಾಯ್ಡ್ 7 ಜೋಡು, ಅಡ್ಡಪಲಾಯ್ಡ್ 5 ಜೋಡು, ಬಲ್ಲು ಮಲ್ಲೇಟ್ 21 ಜೋಡು, ನಾಯರು ಮಲ್ಲೇಟ 40 ಜೋಡು, ಬಲ್ಲು ಎಲ್ಲಿಯೇಟು 38 ಜೋಡು ಬೊಕ್ಕ ನಾಯರಿ ಎಲ್ಲಿಯೇಟು 127 ಜೋಡು ಎರುಕುಲು ಕಂಬಳದ ಜೋಡು ಕರೆಕ ಬತ್ತದಿತ್ತ. ಕಂಬಳದ ಪಂತೊಡುಗಿಂದಿನ ಎರುಕುಲನ ಯಜಮಾನರಿಗೂ ಮುಗಿತಲ ಲೇಸುಡು ಇನಾಮ್ಲಿನ ಪಟ್ಟಿಯರು. ಕನೆಪಲಾಯ್ಡ್ ಬೋಳಾರ ತ್ರಿಶಲ್ಕಿ ಪೂಜಾರಿಯರ್ನ ಎರುಕ್ಲೆಗ್ ಬೈಂದೂರು ಮಹೇಶ್ ಪೂಜಾರಿ ಪಲಾಯಿ ಮುಟ್ಟದಿತ್ತದು ಅವು ಆಜರೆ ಕೋಲು ನಿಸಾರ್ನೆಗ ನೀರ್ ರಟ್ಟಾದ್ ಇನಾಮ್ ಗಿಂದ್ಯ. ಅಂಚನೆ ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಪಲಾಯಿ ಮುಟ್ಟನ ಕಾಂತಾರ ಬೇಲಾಡಿ ಬಾವ ಹವ್ಯನ್ ಪ್ರಚೋತ್ ಶೆಟ್ಟಿಯರ್ನ ಎರುಕುಲು ಆಜರೆ ಕೋಲು ನಿಸಾರ್ನೆಗ ನೀರ್ ರಟ್ಟಾದ್ ಇನಾಮ್ ಗೆಂದುಂಡು. ಅಡ್ಡಪಲಾಯ್ಡ್ ಸಾವ್ಯ ಗಂಗಯ್ಯ ಪೂಜಾರಿ ಪಲಾಯಿ ಮುಟ್ಟನ ಬೋಳಾರ ತ್ರಿಶಲ್ಕೆ ಪೂಜಾರಿಯರ್ನ ಎರುಕುಲು ಬೊಕ್ಕ ಭಟ್ಕಳ ಹರೀಶ್ ಪಲಾಯಿ ಮುಟ್ಟನ ಕಾಂತಾರ ಬೈಲಾಡಿ ಬಾವ ಹವ್ಯನ್ ಪ್ರಚೋತ್ ಶೆಟ್ಟಿಯರ್ನ ಎರುಕುಲು ಒಂಜಿ ಬೊಕ್ಕ ರಡ್ಡು ಇನಾಮ್ ಗಿಂದ್ಯ. ಬಲ್ಲು ನೇಲಿಟ್ಟು ಕೊಳಚೂರು ಕೊಂಡೆಟ್ಟು ಸುಕುಮಾರ್ ಶೆಟ್ಟಿಯರ್ನ ಬಿ ಎರುಕುಲು ಬೊಕ್ಕ ಹರೆಕಳ ಕೈಡೇಲ್ ಗುತ್ತು ಮಿಥುನ್ ಎಂಬ್ರೈಕ್ಲಿನ ಬಿ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗಿಂದ್ಯ. ಬಲ್ಲಿ ಇಲ್ಲಿಟ್ಟು ಬೆದ್ರ ಪೊಸಬೊಟ್ಟು ಏರಿಮಾರ್ ಬರ್ಕೆ ಚೇತನ್ ಚಂದ್ರಹಾಸ್ ಸಾಧು ಸನಿಲ್ ರೆನ ಎರುಕುಲು ಬೊಕ್ಕ ಭಟ್ಕಳ ಎಚ್ಎನ್ ನಿವಾಸಿ ಪಿನ್ನು ಪಾಲ್ರೆನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗಿಂದ್ಯ. ನಾಯರ್ ಮಲ್ಲೆಟ್ಟು ರಿಂಜಾಲ ಕುದ್ರಾಡಿ ಶಿವಕೃಪಾ ವಿದ್ಯಾನಂದ ಹೆಗ್ಡೆ ಬೊಕ್ಕ ಬೋಳದ ಗುತ್ತು ಸತೀಶ್ ಶೆಟ್ಟಿಯರ್ನ ಬಿ ಎರುಕುಲು ಒಂಜೆ ಬೊಕ್ಕ ರಡ್ಡನೆ ಇನಾಮಗು ಸಂಧ್ಯ. ನಾಯರಿ ಎಲ್ಲಿಟ್ಟು ತೋಡಾರ್ ಪಂಚಶಕ್ತಿ ಬಾರ್ದಿಲ ರಂಜಿತ್ ಪೂಜಾರಿ ಬೊಕ್ಕ ನಾವುಂದ ಆಶ್ರಿತ ಐಶಾನಿ ವಿಶ್ವನಾಥ ಪೂಜಾರಿಯರ್ನ ಎ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗಿಂದ್ಯ. ಕೋಟಿಕರ ರೆಂಜಾಳ ಕುದ್ರಾಡಿಗೆ ನಾರದ ವಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿಕರತ್ತ ಅಲ್ಲೇ ಬರ್ತಾರೆ.
ఇంత నమ్మ కుడ్ల తుಳು వార్తలు ముగిండు నన్నెలైతే పొర్తుకు నమ్మ కుడ్ల తుಳು వార్తలు సొల్మెలు